ಕಾರ್ಕಳ ತಾಲೂಕಿನ ಅಜೇಕಾರು ಎಂಬಲ್ಲಿ ಪ್ರಿಯಕರನ ಜತೆ ಸೇರಿ ಕೊಂದ ಪ್ರಕರಣ ಕೆಲವು ದಿನಗಳ ಹಿಂದೆ ಸಂಭವಿಸಿತ್ತು. ಇದೀಗ ಈ ಪ್ರಕರಣದ ತನಿಖೆಯನ್ನು ಪೊಲೀಸರು ತೀವ್ರಗೊಳಿಸಿದ್ದಾರೆ. ಇದೇ ವೇಳೆ ತನಿಖೆಯ ದಾರಿ ತಪ್ಪಿಸುವ ಕೆಲಸ ನಡೆಯುತ್ತಿದೆ. ಆರೋಪಿ ಆರ್ಥಿಕವಾಗಿ ಪ್ರಬಲನಾಗಿದ್ದು ತನಿಖೆಯನ್ನು ಹಳ್ಳ ಹಿಡಿಸುವ ಕೆಲಸ ನಡೆಯುತ್ತಿದೆ ಎಂದು ಮೃತ ಬಾಲಕೃಷ್ಣ ಪೂಜಾರಿ ಸಹೋದರ ಪ್ರಕಾಶ್ ಪೂಜಾರಿ ಗಂಭೀರ ಆರೋಪ ಮಾಡಿದ್ದಾರೆ. ಉಡುಪಿಯಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಾಲಕೃಷ್ಣ ಪೂಜಾರಿ ಸಾವಿಗೂ ಮುನ್ನ ಹಲವು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಅವರಿಗೆ ಪತ್ನಿ ಪ್ರತಿಮಾ ಮತ್ತು ಪ್ರಿಯಕರ ದಿಲೀಪ್ ಹೆಗ್ಡೆ ಸ್ಲೋ ಪಾಯ್ಸನ್ ನೀಡ್ತಾ ಇದ್ರು. ಆದರೆ ಆಸ್ಪತ್ರೆಗಳಲ್ಲಿ ವೈದ್ಯರಿಗೆ ಯಾಕೆ ಅದು ಗೊತ್ತಾಗಲಿಲ್ಲ? ಸ್ಲೋ ಪಾಯ್ಸನ್ ವಿಷಯವನ್ನು ಆಸ್ಪತ್ರೆಯವರು ಮುಚ್ಚಿಟ್ಟದ್ದು ಯಾಕೆ ಎಂದು ಸಹೋದರ ಪ್ರಕಾಶ್ ಪೂಜಾರಿ ಪ್ರಶ್ನೆ ಮಾಡಿದ್ದಾರೆ. ನೀವು ಹೇಳ್ತಿರೋ ಪ್ರದೀಪ್ ಯಾರು? ದಿಲೀಪ್ ಕಡೆ ಅವರು ಅಲ್ಲಿಗೆ ಬರ್ಲಿಕ್ಕೆ ಬಿಡ್ಲಿಲ್ಲ. ಅವರೆಲ್ಲ ಸೇರಿ ಪ್ರತಿಮಾ ಮತ್ತೆ ದಿಲೀಪ್ ಎಲ್ಲ ಸೇರಿ ಆ ರಿಪೋರ್ಟ್ ಅನ್ನು ಆ ಕಡೆ ಮಾಡಿರ್ಬೋದು ಅಂತ ನಮ್ದೊಂದು ಡೌಟ್. ಎರಡನೇ ಆರೋಪಿ ಪ್ರತಿಮಾ ಪ್ರಿಯಕರ ದಿಲೀಪ್ ಹೆಗ್ಡೆ ಪ್ರಭಾವಿ ವ್ಯಕ್ತಿಯಾಗಿದ್ದು ಕಾರ್ಕಳದಲ್ಲಿ ಲಾಡ್ಜ್ ನಡೆಸುವ ಪ್ರತಿಷ್ಠಿತ ವ್ಯಕ್ತಿಯ ಮಗನಾಗಿದ್ದಾನೆ. ಪೊಲೀಸ್ ಇಲಾಖೆಯ ಮೇಲೆ ದಿಲೀಪ್ ಕುಟುಂಬದವರು ಪ್ರಭಾವ ಬೀರುವ ಆತಂಕ ನಮಗಿದೆ. ಸರಿಯಾದ ತನಿಖೆ ನಡೆಸಬೇಕು ಎಂದು ಡಿವೈಎಸ್ಪಿಗೆ ಆಗ್ರಹ ಮಾಡಿದ್ದೇವೆ. ಪೊಲೀಸರು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಬೇಕು. ಈ ಪ್ರಕರಣದಲ್ಲಿ ನ್ಯಾಯ ಬೇಕು. ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯಾಗಬೇಕು. ಆಗದಿದ್ರೆ ಸಮಾಜಕ್ಕೆ ಬೇರೆಯದೇ ಸಂದೇಶ ರವಾನೆಯಾಗುತ್ತದೆ ಎಂದರು. ಒಳ್ಳೆ ರೀತಿಯ ಸಪೋರ್ಟ್ ಕೊಡಬೇಕಾಗ್ತದೆ. ಯಾಕಂದ್ರೆ ಕೆಲಸಕ್ಕಂತ ಬರುವಾಗ ಅವರು ಕಾಕಿ ಹಾಕೊಂಡು ಬರುವಾಗ ದೇವರ ಕೆಲಸ ಅಂತ ಖಂಡಿತವಾಗಿ ಬರ್ತಾರೆ. ಆದ್ರೆ ಅಲ್ಲಿ ನಡೆಯುತ್ತೆ ಬೇರೆ. ಹಣದ ಪ್ರಭಾವದಿಂದ ಎಲ್ಲ ಕೊಲೆಗಡಕರು ಕೂಡ ಹೊರ ಬರುವಂತ ಪರಿಸ್ಥಿತಿ ಈ ಕಾಲದಲ್ಲಿ ಉಂಟು. ಆಗಿರುವಾಗ ನಮಗೆ ಖಂಡಿತವಾಗಿಯೂ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಮಗೆ ಖಂಡಿತ ಧೈರ್ಯ ಬರಬೇಕಾದ್ರೆ ಅವರು ಹಣ ಏನಾದರೂ ತಗೊಳ್ಳದೆ ಈ ಇದಕ್ಕೆ ಏನಾದರೂ ನಮಗೆ ಸಜೆಷನ್ ಕೊಡಬೇಕಂತ